ನಗರದ ವಾಮಂಜೂರಿನ ದೇವರಪದವು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ನವರಾತ್ರಿಯ ಪ್ರಯುಕ್ತ ದೇವಿಗೆ ವಿಶೇಷ ಅಲಂಕಾರ, ಪೂಜೆ, ಚಂಡಿಕಾ ಹೋಮ ವಿಜೃಂಭಣೆಯಿಂದ ನಡೆಯುತ್ತಿದೆ. ಸುಮಾರು 8 ವರ್ಷಗಳ ಹಿಂದೆ ಬ್ರಹ್ಮಕಲಶೋತ್ಸವ ನಡೆದ ಈ ದೇಗುಲದಲ್ಲಿ ಅನೇಕ ಪವಾಡಗಳು ನಡೆಯುತ್ತಲೇ ಇರುತ್ತದೆ. ಇದೀಗ ಈ ದೇಗುಲದಲ್ಲಿ ನವರಾತ್ರಿ ಉತ್ಸವ ಅತ್ಯಂತ ವಿಜೃಂಭಣೆಯಿಂದ ನಡೆಯುತ್ತಿದೆ. ಅಕ್ಟೋಬರ್ 9ರಂದು ಪ್ರಾರಂಭವಾದ ನವರಾತ್ರಿ ಮಹೋತ್ಸವ ಅಕ್ಟೋಬರ್ 18ರವರೆಗೆ ಅತ್ಯಂತ ವಿಜೃಂಭಣೆಯಿಂದ ನಡೆಯಲಿದೆ. ಪರಮೇಶ್ವರಿಯೇ ನೆಲೆ ಉಂಟಿಂಚಿನ ಪರಮ ಪುಣ್ಯ ಕ್ಷೇತ್ರ. ದೇವಿಯ ಸನ್ನಿಧಾನದಲ್ಲಿ ನವರಾತ್ರಿಯ ಪ್ರಯುಕ್ತ ಚಂಡಿಕಾ ಹೋಮ, ದಸರಾ ವಿಶೇಷ ಪೂಜೆ, ಅಲಂಕಾರಿಕ ಪೂಜೆ, ಹೂವಿನ ಪೂಜೆ ಹಾಗೂ ಇನ್ನಿತರ ವಿಶೇಷ ಪೂಜೆಗಳು ಸಾವಿರಾರು ಭಕ್ತ ಸಮೂಹದೊಂದಿಗೆ ಅದ್ದೂರಿಯಾಗಿ ನಡೆಯುತ್ತಿದೆ. ಒಂದು ಕಾಲದಲ್ಲಿ ಕೆಲವು ಭಕ್ತರನ್ನ ಹೊಂದಿದ್ದ ಈ ದೇಗುಲ ದಿನ ಕಳೆದಂತೆ ತನ್ನ ಕಾರಣಿಕ ಶಕ್ತಿಯಿಂದ ಭಕ್ತರ ಸಂಖ್ಯೆ ಇತ್ತೀಚೆಗೆ ಇಮ್ಮಡಿಯಾಗಿದೆ. ಬೇಡಿದ ಭಕ್ತರ ಸಕಲ ಇಷ್ಟಾರ್ಥಗಳನ್ನ ಈಡೇರಿಸುವ ಮಹಾತಾಯಿ ಈಕೆ. ಆದ್ದರಿಂದಲೇ ಈ ದೇಗುಲಕ್ಕೆ ಆಗಮಿಸುವ ಭಕ್ತರ ಸಂಖ್ಯೆ ಇಮ್ಮಡಿಯಾಗಿದೆ ಎನ್ನುತ್ತಾರೆ ಭಕ್ತರು. ನವರತ್ನ ಒರ್ಮದಿಂದ ವಿಶೇಷ ಪೂಜಾ ಪುಣ್ಣು ಬೈಯಾಗ ಮಧ್ಯಾಹ್ನ ಒಂದೊಂದು ದೇವರನ್ನ ಎಡ್ಡೆ ಎಡ್ಡೆ ಕಾರ್ಣಿಕದ ದೇವಸ್ಥಾನ ಪೂರ ಬತ್ತದು ಎಡ್ಡೆ ಒಂಜಿ ನವರತ್ನ ಪೂಜೆಗೆ ಪೂರ ಪುರಸ್ಕಾರ ಮಾಡ್ಕೊಂಡು ಏನೊಂದಿಲ್ಲ. ಯಾನ್ ಈ ದೇವರನ್ನ ನಮ್ಮದು ಒಂಜಿ ಇಲ್ಲದ ಕೆಲಸ ಜತ್ತಿದ್ದೆ ದೇವರೇ ಅಂಕ ಇಲ್ಲನ್ನು ಒದಗದು ಕೊರಿಯರ್ ಪಂಡದು ಇಲ್ಲನ್ನು ಒದಗದು ಕೊರಿಯರ್ ಪಂಡದು ಏನು ದೇವರಿಗೆ ಒಂಜಿ ಧನ್ಯವಾದ. ಮೂಲು ದೇವರಪದವು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಮುರಣಿ 9 ತಾರೀಕು ಹಿಡಿದು ಎಲ್ಲೊಂಜಿ ಬರ್ಪಿನ 18 ತಾರೀಕು ಮುಟ ನವರಾತ್ರಿ ಉತ್ಸವ ಭಾರಿ ವಿಜೃಂಭಣೆಡ್ ನಮ್ಮ ಈ ಭಾಗಡ್ ನಡ್ತೊಂದು ಮಧ್ಯಾಹ್ನ ರಾತ್ರಿ ಎಲ್ಲ ಬತ್ತಿನಂಚಿನ ಮಾತ ಭಕ್ತರೆಗ್ಲ ಎಡ್ಡೆ ಒನಸ್ದ ವ್ಯವಸ್ಥೆ ಮಂತೊಂದು ಅಂಚನೆ ವರ್ಷದ ಪೂಜೆ, ನಿತ್ಯ ಪೂಜೆ, ಸಂಕ್ರಾಂತಿ ಪೂಜೆ ಮಾತ ಈ ದೇವಸ್ಥಾನ ನಡ್ತೊಂದು 9 ದಿನಗಳ ಕಾಲ ನಡೆಯಲಿರುವ ನವರಾತ್ರಿಯ ಪ್ರಯುಕ್ತ ದೇವಳಕ್ಕೆ ಆಗಮಿಸಿದ ಸರ್ವ ಭಕ್ತರಿಗೂ ಅನ್ನ ಸಂತರ್ಪಣೆ ನಡೆಯಲಿದೆ. ಜನಕಲನ ಸಂಖ್ಯೆ ಪಂಡ ದೇವರನ ಇಷ್ಟಾರ್ಥ ಈ ಎಲ್ಲಿ ಕುಗ್ರಾಮ ನಡಪುನಂಚಿನ ಕೆಲಸ ಆವಡುಂದಂಡ ದೇವರನ ಕಾರಣಿಕಂದು ಬನುಲಿ ಬೇತ ವಾವಿಷೋಡ್ಲನ್ನು ಪಂಡ್ರದಲ್ಲಜ್ಜಿ ಪಂಡ ಅಪ್ಪನ ಕಾರಣಿಕೊಡು ಅಪ್ಪ ಎಣ್ಣಿನ ಕೆಲಸವನ್ನು ಇಷ್ಟಾರ್ಥವನ್ನು ನೆರವೇರಿಸಿಟ್ಟು ಈತ್ ಭಕ್ತಿ ಸಮೂಹ ಬರೋದುಂಡು ಪಂಡ ನಿಕುಲ ತುಯ್ಯಾರು ಅಂತೆಲ್ಲ ಸೃಷ್ಟಿ ಮಲ್ತಿನದು ಪಂಡ ಈ ಈತಿಲ್ಲಿ ಕುಗ್ರಾಮಡು ಈತಿಲ್ಲಿ ದೇವರನ ಕಾರಣಿಕೊಡೆ ವರ್ಷಂ ಪ್ರತಿ ವಿಜೃಂಭಣೆ ನಡಪುಲಕ ಆಪಿನಿ ದೇವರನ ಸೇವೆ ಪಂಡ ಮತ್ತು ಭಕ್ತಿಯರು ಪೂರ ಬತ್ತದ ದೇವರನ ಸಹಕಾರ ಕೊರ್ಪೇರು ಇಂದು ಎಲ್ಲೇ ಗುಡಿಯಾದಿತ್ತು ಇತ್ತ ದೇವಸ್ಥಾನದ ಪರಿಣಮಿಸಿದಲ್ಲಿ ದೇವಸ್ಥಾನ ಪಂಡ ಇತ್ತು 9 ವರ್ಷ ಎಂಚ ನಡತೊಂದುಂಡು ಪಂಡ ಈ ದಸರಾಗೂ ಕಾಂಡೆಲ ಬೈಯಾಡ್ಲ ಒಣಸು ಅನ್ನದಾನ ಉಂಡು ಒಂದು ಎಲ್ಲಿ ಮಟ್ಟ ಅನ್ನದಾನ ಮಲ್ತೋಯ್ತು ತುಯ್ಯರತ್ತೆ ಅನ್ನದಾನ ಎಂಚ ನಡತೊಂದು ದೇವರನ ಅನುಗ್ರಹ ನಡತೊಂದಿಲ್ಲ ಎಂದು ಬನೋಲಿ. ಆದಿತ್ಯ ವಿ4 ನ್ಯೂಸ್ 24/7 ಮಂಗಳೂರು.